ಕನ್ನಡ ಸಾಹಿತ್ಯಕ್ಕೆ ಹಲವು ಪ್ರಥಮಗಳ ಕೀರ್ತಿ ತಂದುಕೊಟ್ಟವರು ರಾಷ್ಟ್ರಕವಿ ಕುವೆಂಪುರವರು ಎಂದು ಗಡಿನಾಡು ಕನ್ನಡ ಜಾಗೃತಿ ವೇದಿಕೆಯ ಅಧ್ಯಕ್ಷ ಪಿ ಹರಿಕೃಷ್ಣ ತಿಳಿಸಿದರು. ಪಾವಗಡ ಪೋತಗಾನಹಳ್ಳಿಯ ಕುವೆಂಪು ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಮಾನವ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಜ್ಞಾನಪೀಠ ಪಂಪ ಪ್ರಶಸ್ತಿಗಳು ಸೇರಿದಂತೆ ಹಲವು ಪ್ರಥಮಗಳನ್ನು ಕನ್ನಡ ಸಾಹಿತ್ಯ ಲೋಕಕ್ಕೆ ದೊರಕಿಸಿಕೊಟ್ಟ ಕೀರ್ತಿ ಕುವೆಂಪುರವರದ್ದು. ಆಡುಮುಟ್ಟದ ಸೊಪ್ಪಿಲ್ಲ, ಕುವೆಂಪು ಬರೆಯದ ಸಾಹಿತ್ಯದ ಬಗೆಯಿಲ್ಲ ಎಂಬಂತೆ ಎಲ್ಲ ವಿಧದ ಕನ್ನಡ ಸಾಹಿತ್ಯವನ್ನು ಬರೆದಿದ್ದಾರೆ. ತಮ್ಮ ಸಾಹಿತ್ಯದಲ್ಲಿ ವೈಚಾರಿಕತೆಗೆ ಹೆಚ್ಚು ಒತ್ತು ನೀಡಿದ್ದಾರೆ. ಜಗತ್ತಿಗೆ ವಿಶ್ವ ಮಾನವನ ಸಂದೇಶವನ್ನ ನೀಡಿದ್ದಾರೆ. ಹಾಗಾಗಿ ಅವರ ಜನ್ಮದಿನವನ್ನು ವಿಶ್ವ ಮಾನವ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಅಂತಹ ಕವಿಗಳನ್ನು ಪಡೆದ ಕನ್ನಡಿಗರಾದ ನಾವೇ ಧನ್ಯರು ಎಂದು ತಿಳಿಸಿದರು. ವೃತ್ತದಲ್ಲಿರುವ ಕುವೆಂಪು ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಾಡಗೀತೆಯ ಮೂಲಕ ಗೌರವ ಸಲ್ಲಿಸಲಾಯಿತು. ಕಸಪ ಹೋಬಳಿ ಘಟಕದ ಅಧ್ಯಕ್ಷ ಹೋಮ ನಾಗರಾಜು, ಕಾರ್ಯದರ್ಶಿ ಚಂದ್ರಶೇಖರ್ ಮುದ್ರಾಡಿ, ಮುಖ್ಯ ಶಿಕ್ಷಕರಾದ ರಾಮಾಂಜನೇಯ ಮತ್ತು ಗಿರಿಜಮ್ಮ, ಶಿಕ್ಷಕರಾದ ಅಶೋಕ, ವೆಂಕಟೇಶ್ ಸೇರಿದಂತೆ ಎಲ್ಲ ಶಿಕ್ಷಕರು, ಆಶಾ ಕಾರ್ಯಕರ್ತರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ನಂದೀಶ್ ನಾಯ್ಕ್, ಪಾವಗಡ. ಕಸಪ ಅಧ್ಯಕ್ಷರಾದಂಥ ಹೋಮ ನಾಗರಾಜರವರಿಗೂ ಮತ್ತು ಕಾರ್ಯದರ್ಶಿಗಳಾದಂಥ ನಮ್ಮ ಶಾಲೆಯ ಯಾವಾಗ ಆಚರಣೆ ಮಾಡ್ತೀವಿ, ಕೊನೆಗೆ ಆಚರಣೆ ಮಾಡ್ತೀವಿ. ಇನ್ನು ಮಿಕ್ಕಿದವ್ರದೆಲ್ಲ ಆರ್ಡರ್ ಬಂದಿದೆ. ಮೊದಲು ಲಾಸ್ಟ್ನವ್ರದ್ದು ಫಸ್ಟ್ನವ್ರದ್ದು ಲಾಸ್ಟ್ಗೆ. ಆದರೆ 1904 ಡಿಸೆಂಬರ್ 29ರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬಲ್ಲಿ ವೆಂಕಟಪ್ಪನ ಮಗನಾಗಿ ಹುಟ್ಟಿದವರು ಯಾರಪ್ಪ ಅಂದರೆ ಕುವೆಂಪು. ಇವತ್ತಿಗೂ ಅಲ್ಲಿ ಮನೆಗಳನ್ನು ಮ್ಯೂಸಿಯಂ ಮಾಡಿದ್ದಾರೆ. ಇವರು ಬರೀ ಕವಿ ಅಲ್ಲ, ಇವರು ಎಂಥ ಮಾನವ ಅಂದರೆ ವಿಶ್ವಮಾನವರಾಗಿ ಪ್ರಜ್ವಲಿಸಿದ್ದಾರೆ. ಭಾರತದ ಎಲ್ಲೇ ಮೂಲೆಗೆ ಹೋದ್ರು ಕೂಡ, ವಿಶ್ವದಲ್ಲಿ ಎಲ್ಲೇ ಕಡೆ ಹೋದ್ರು ಕೂಡ ಯಾರನ್ನು ಗುರುತಿಸ್ತಾರಪ್ಪ ಅಂತಂದ್ರೆ ಬೆತ್ತ ಕುವೆಂಪು. ಕುಪ್ಪಳ್ಳಿ ವೆಂಕಟಪ್ಪ. ಈ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ರಾಮಾಯಣ ದರ್ಶನಂ ಅಂತ ಒಂದು ಗ್ರಂಥ ಬರೀತಾರೆ. ಆ ಗ್ರಂಥ ಬರೆದಿದ್ದಕ್ಕೆ ಅವ್ರಿಗೆ ಏನು ಬಂತು ಅಂದ್ರೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಯಾವಾಗಾದ್ರೂ ನೀವು ಟೂರ್ ಹೋದಾಗ, ಸ್ವಲ್ಪ ಶಿವಮೊಗ್ಗ ಜಿಲ್ಲೆ ಕಡೆ ಹೋದಾಗ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬಲ್ಲಿ ಹೋದ್ರೆ ಬಂಡೆ ಅಂತ ಬರುತ್ತೊಂದು. ಇವ್ರ ಮನೆ ಇರೋದು ಅವೆಲ್ಲ ನೋಡಿದ್ರೆ ಪ್ರಕೃತಿಯ ಒಂದು ಮನೆಯಲ್ಲಿ ಯಾವ ರೀತಿ ಅವರು ತನ್ನ ಮನೆಯನ್ನ ಸ್ವಲ್ಪ ಪುಸ್ತಕ ಭಂಡಾರವಾಗಿ ಮಾಡಿದ್ದಾರೆ ಮತ್ತು ಅದನ್ನ ಯಾವ ರೀತಿ ಮಾಡಿದ್ದಾರೆ ಅಂತ ಒಂದ್ಸಲ ಕಣ್ಣಾರೆ ನೋಡ್ಬೇಕು. ಕೇಳೋದು ಬೇರೆ, ಕಣ್ಣಾರೆ ನೋಡೋದು. ಕೇಳಿದ ಬುಕ್ಕೇನ, ನೋಡಿದ ಬುಕ್ಕೇನ? ಕಣ್ಣಾರೆ ನೋಡಿದ ಬುಕ್. ಆ ನೋಡಿರೋದಂತ ವಿಚಾರಗಳನ್ನು ಅವರು ಹಾಕಿಕೊಟ್ಟಂತಹ ಪುಸ್ತಕಗಳಿಂದ ಕೆಲವೊಂದು ಸಾಲುಗಳನ್ನು ಇವತ್ತುಗಳು ನಾವು ಜನಜನಿತವಾಗಿರುತ್ತ ನಾವು ಇಷ್ಟೊತ್ತವರೆಗೆ ಯಾವ್ದು ಆಡಿದ್ವಿ? ನಾಡಗೀತೆ ವಿರಚಿತವನ್ನು ರಾಷ್ಟ್ರಗೀತೆ ದೇಶಕ್ಕೆಲ್ಲ. ಆದ್ರೆ ನಮ್ಮ ನಾಡಗೀತೆ ಯಾವುದು? ನಮ್ಮ ರಾಜ್ಯಕ್ಕೆ. ಜೈ ಭಾರತ ಜನನಿಯ ಅನುಜಾತೆ. ಆ ಒಂದು 52ರಿಂದ 54 ಸೆಕೆಂಡ್ ಒಳಗೆ ಇದನ್ನ ಆಡಬೇಕಾಗಿದೆ. ಇನ್ನೂ ಸ್ವಲ್ಪ ಸ್ಟ್ಯಾಂಜ ಕಡಿಮೆ ಮಾಡಿರೋದ್ರಿಂದ ಪೂರ್ಣ ಆಡಿದ್ರು 54 ಸೆಕೆಂಡ್ಗೆಲ್ಲ ಕ್ಲೋಸ್ ಆಗುತ್ತೆ. ನಮ್ಮ ನಾಡ ಜಲಕ್ಕೆ, ನಾಡ ಗಡಿಗೆ ಯಾವ್ದಾದ್ರು ಸ್ವಲ್ಪ ಯಾರಾದ್ರೂ ಅವಹೇಳನಕಾರಿ ಮಾತಾಡಿದಾಗ ನಾವು ಅದಕ್ಕೆಲ್ಲ ಬಗ್ಗೆ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ನಾವು ಧ್ವನಿ ಎತ್ತಬೇಕು. ಅಂದ್ರೆ ನಮ್ಮ ನಾಡು, ನಮ್ಮ ನುಡಿ, ನಮ್ಮ ಜಲ, ನಮ್ಮ ಭಾಷೆಯನ್ನು ನಾವೆಲ್ಲ ಗೌರವವನ್ನು ನಾವು ಪಡಿಬೇಕಂತ. ಯಾಕಂದ್ರೆ ನೀವು ಮನಸ್ಸು ಮಾಡಿದ್ರೆ ಏನಾದ್ರೂ ಮಾಡೋದಕ್ಕೆ ಸಾಧ್ಯ. ಎಲ್ಲಾರ ಯಾವ್ದ್ರ ಕೈಲಿ ಇರೋದು ನಿಮ್ಮ ಹತ್ರ ಇರೋದು, ಪ್ರತಿಯೊಂದು ನಿಮ್ಮ ಹತ್ರ ಇದೆ. ಆ ನಿಮ್ಮಲ್ಲಿರೋದನ್ನ ನೀವೇನ್ ಮಾಡ್ಬೇಕಂದ್ರೆ ಭಾಷೆ ಬಳಸೋದ್ರ ಮುಖಾಂತರ, ಭಾಷೆ ವಿಚಾರಕ್ಕೆ ಬಂದಾಗ ನಾವು ಅದ್ರ ಬಗ್ಗೆ ಕಾಳಜಿ ವಹಿಸಿ ನಮ್ಮ ಕನ್ನಡ ಭಾಷೆಯನ್ನು ಉಳಿಸ್ಬೇಕು. ನಮ್ಮ ಅಖಂಡ ಕರ್ನಾಟಕ ರಾಜ್ಯವನ್ನು ಉಳಿಸ್ತೀರಂತ ಈ ಸಂದರ್ಭದಲ್ಲಿ ಹೇಳಿದ ಒಂದೆರಡು ಮಾತಾಡಲು ಅವಕಾಶ ಮಾಡ್ಕೊತ ನಿಮ್ಮೆಲ್ಲರಿಗೂ ಹೊಂದಿಸುತ್ತಾ, ವಿದ್ಯಾರ್ಥಿಗಳು ಭತ್ತ ಬೆಳೆಯುವ ಗದ್ದೆಗಳಾಗಬೇಕು, ಭತ್ತ ತುಂಬಾ ಚೀಲ ಆಗ್ಬಾರ್ದು ಅಂತ. ಗದ್ದೆಗೂ ಚೀಲಕ್ಕೂ ವ್ಯತ್ಯಾಸ ಗೊತ್ತಿದೆ ನಿಮ್ಗೆ? ಚೀಲ ಏನ್ ಮಾಡ್ತೀವಿ? ಕಾಳುಗಳು ಮಾತ್ರ ತುಂಬ್ಸಕ್ ಮಾತ್ರ ಬಳಸ್ತೀವಿ. ಅದೇ ಗದ್ದೆ ಇದ್ರೆ ಎಷ್ಟು ಬೇಕಾದ್ರೂ ಕಾಳು ಬೆಳೆಸ್ತಾ ಇರ್ಬೋದು. ಎಷ್ಟು ಚೀಲಗಳು ನಾವು ಚೀಲಗಳಾಗ್ಬೇಕಾ ಗದ್ದೆಗಳಾಗ್ಬೇಕು? ಗದ್ದೆಗಳಾಗ್ಬೇಕು. ಗದ್ದೆಗಳು ಅಂತ ಹೇಳಿದ್ರೆ ಇಲ್ಲಿ ಕಾಳು ಅಂತ ಹೇಳಿದ್ರೆ ಜ್ಞಾನ. ಆ ಜ್ಞಾನ ಬೆಳೀತಕ್ಕಂಥ ಗದ್ದೆಗಳಾಗಬೇಕು. ನೀವು ಬರೀ ಜ್ಞಾನ ತುಂಬಿಸ್ಕೊಂಡಿರ್ತಕ್ಕಂಥ ಬರೀ ಪುಸ್ತಕದ ಬದನೆಕಾಯಿ ಸೇರಿಸ್ಕೊಂಡು ಚೀಲಗಳ ಥರ ಆಗಬಾರ್ದು ಅಂತೇಳಿ ಅವ್ರು ಒಂದು ಕರೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಆ ಕುವೆಂಪುರವರ ಈ ಒಂದು ಮಾತನ್ನ, ಈ ದಿನದ ಸಂದರ್ಭ, ಈ ಒಂದು ಮಾತು ನೆನೆಸ್ಕೊಂಡು ಇದನ್ನ ನಡ್ಕೊಂತ ಹೋಗೋಣ. ಆ ರೀತಿ ನೀವೆಲ್ಲ ಮಾಡ್ತೀರಾ, ಭತ್ತ ಬೆಳೆಯುವ ಗದ್ದೆಗಳು ಆಗ್ತೀರಾ ಅಂತೇಳಿ ಆಶಿಸ್ತಾ, ಆ ಶಕ್ತಿಯ ಕುವೆಂಪುರವ್ರು ನಿಮ್ಗೆಲ್ಲರೂ ಕೊಳ್ಳಿ ಅಂತೇಳಿ ಇವತ್ತಿನ ದಿವಸ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದೆ. ವೇದಿಕೆಗೆ ಹೊಂದಿಸ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.
ನಮ್ಮ ತುಮಕೂರಿನ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷದ ಶುಭಾಶಯಗಳು. ಓಂ ಸರ್ವಣ ಪ್ರಿಂಟ್ಸ್ ಬೆಂಗಳೂರು ಬೊಮ್ಮನಹಳ್ಳಿ ಜಪಾನ್ ದೇಶದಿಂದ ಮಿಷಿನ್ಸ್ ಅಳವಡಿಸಿಕೊಂಡು ಓಂ ಸರ್ವಣ ಪ್ರಿಂಟಿಂಗ್ಸ್ನಲ್ಲಿ ಒಂದು ವಿನೂತನ ಹೆಜ್ಜೆ. ನಮ್ಮಲ್ಲಿ ಬುಕ್ಸ್, ಟೆಂಟ್ ಕಾರ್ಡ್, ಬ್ರೋಚರ್, ಬುಕ್ ಮಾರ್ಕ್ಸ್, ಲ್ಯಾಮಿನೇಷನ್, ಡ್ಯಾಗ್ಲರ್, ಲೇಬಲ್ಸ್, ಸ್ಟಿಕ್ಕರ್ಸ್, ರಿಸಿಪ್ಟ್ ಬುಕ್, ಲೆಜರ್ ಬುಕ್ಸ್, ಮೆಡಿಸಿನ್ ಬಾಕ್ಸ್, ಪೌಚ್ ಫೋಲ್ಡರ್ಸ್, ಸೆಂಟರ್ ಪಿನ್ನಿಂಗ್, ಸ್ಪಾಟ್ UV ಪ್ರಿಂಟಿಂಗ್ ಆ್ಯಂಡ್ ಕೋಟಿಂಗ್, ಫಾಯಿಲಿಂಗ್ ಗೋಲ್ಡ್ ಆ್ಯಂಡ್ ಸಿಲ್ವರ್, ಈಕೋ ಸಾಲ್ವೆಂಟ್ ಪ್ರಿಂಟಿಂಗ್, ಫ್ಲೆಕ್ಸ್, ವಿನ್ಯಾಲ್, ಲೀಫ್ಲೆಟ್ಸ್, ಬಿಸ್ನೆಸ್ ಕಾರ್ಡ್, ಪೋಸ್ಟರ್ಸ್, ಕ್ಯಾಲೆಂಡರ್ಸ್, ಸ್ಕೂಲ್ ಆ್ಯಂಡ್ ಕಾಲೇಜ್ ಟೆಕ್ಸ್ಟ್ ಬುಕ್, ಲೈಟ್ ಬೋರ್ಡ್ಸ್, ಪರ್ಫೆಕ್ಟ್ ಬೈಂಡಿಂಗ್, ಎನ್ವಲಪ್, ಸರ್ಟಿಫಿಕೇಟ್ ಕೇಕ್ ಬಾಕ್ಸ್, ಕೆಟ್ಲಾಗ್ಸ್, ಪಾಪ್ಕಾರ್ನ್ ಬಾಕ್ಸ್, ಲೆಟರ್ ಹೆಡ್, LED ಬೋರ್ಡ್ಸ್, ACP ಬೋರ್ಡ್ಸ್ ಇತ್ಯಾದಿಗಳನ್ನು ಮಾಡಿಕೊಡುತ್ತೇವೆ. ಆನ್ ಟೈಮ್ ಡೆಲಿವರಿ ನೀಡಲಾಗುತ್ತದೆ. ಕಂಪನಿಯಿಂದ 10 ಕಿಲೋಮೀಟರ್ ವರೆಗೂ ಉಚಿತ ಡೆಲಿವರಿ. ದಿನದ 24 ಗಂಟೆಗಳು ಸೇವೆಗಳು ಲಭ್ಯ. ಒಳ್ಳೆ ಕ್ವಾಲಿಟಿ, ಕ್ವಾಂಟಿಟಿ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಮ ಮುಖ್ಯ ಉದ್ದೇಶ. ಒಮ್ಮೆ ಭೇಟಿ ನೀಡಿ. ಓಂ ಸರ್ವಣ ಪ್ರಿಂಟ್ಸ್, ನಂಬರ್ 31, ಮೊದಲನೇ ಕ್ರಾಸ್, ಗಣೇಶ ದೇವಸ್ಥಾನದ ಹಿಂಭಾಗ, ಬೇಗೂರು ರಸ್ತೆ, ಬೊಮ್ಮನಹಳ್ಳಿ, ಬೆಂಗಳೂರು 560068. ಸಂಪರ್ಕಿಸಿ ಮಿಸ್ಟರ್ ಸರ್ವಣ, ಮಾಲೀಕರು ಓಂ ಸರ್ವಣ ಪ್ರಿಂಟ್ಸ್. ಫೋನ್ ನಂಬರ್ 08041234546. ಮೊಬೈಲ್ 9066075057.